ಸ್ವರ್ಗವಲ್ಲ ತಾಯಿ, ಮತ್ತೆ ಅದು ಸ್ವರ್ಗದಿಂದ ಬಂದದಲ್ಲಿ ಉಲ್ಲಾಸ ಉತ್ಸಾಹ. ಹೌದು ಅಮ್ಮ, ನಾವು ಎಲ್ಲ ಸೇರಿಕೊಂಡು ಸ್ವರ್ಗದ ಹತ್ರ ಪಯಣವನ್ನು ಬೇಯಿಸಿದೆವು. ಪಯಣದ ಮೇಲೆ ಪಯಣವನ್ನು ಬೆಳೆಸಿ ಬೆಳೆಸಿ ಸ್ವರ್ಗವನ್ನು ತಲುಪಿದೆವು. ತಲುಪುವಾಗ ಸಾಧಾರಣ 2 ಕಾಲ ಆಗಿದೆ. 2 ಕಾಲು 1 ಲೆಕ್ಕ ಅಷ್ಟು ದೂರ ಇಲ್ವೋ ಹೋದದ್ದು. ಹೋಗಿ ನಿಂತದ್ದೇ ತಡ ದೇವತೆಗಳಿಗೆ ಮೊದಲೇ ಸುದ್ದಿ ಕೊಟ್ಟು ಆಟದವರೆಲ್ಲ ಆಗಲೇ ಬಂದಿದ್ದಾರೆ. ಸ್ವರ್ಗವನ್ನು ಗೆಲ್ಲಬೇಕೆನ್ನುವಂತ ಹಠದವರು ಆಗಲೇ ಸ್ವರ್ಗಕ್ಕೆ ಒಂದು ಬಿಡುಬಿಟ್ಟಿದ್ದಾರೆ ಅಂತ ಸ್ವರ್ಗ ವಿಷಯ ಸಿಕ್ಕಿತ್ತು. ಇರಲಿ, ಇವರನ್ನೆಲ್ಲ ಎದುರಿಸೋಣ ಎನ್ನುವ ಹಾಗೆ ಅಷ್ಟದಿಕ್ಪಾಲಕರು ಬರ್ತಾರೆ ಎನ್ನುವ ಹಾಗೆ ಸುದ್ದಿ ಸಿಕ್ಕಿತ್ತು. ಅಮ್ಮ ನಾವು ನಿಂತದ್ದೇ ತಡೆ ಅವದಿಂದ ಈ ಬದಿಯಿಂದ ಒಬ್ಬೊಬ್ಬರೇ ಆಗಿ ಬಂದು ನಿಂತರು. ನಷ್ಟದಿಕ್ಪಾಲಕರು ಅಷ್ಟದಿಕ್ಪಾಲಕರು ಬಂದದ್ದು ಮಾತ್ರ 9 ಮಂದಿ. 8 ಮಂದಿ 8 ತಿರುಗಿಸಿ ನೀವು ಲೆಕ್ಕದಲ್ಲಿ ಸರಿತೀರಾ ನೋಡು. 8 ಮಂದಿ ಬಂದ್ರ ಯುದ್ಧವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದ್ವಿ. ಅಗ್ನಿ ಬಂದ, ವಾಯು ಬಂದ, ಕುಬೇರ ಬಂದ, ನಿವೃತ್ತಿ ಬಂದ. ಬಂದವರೇ ಇವರ ನಿಮ್ಮ ಗಡ್ಡನಲ್ಲಿ ಒಂದು ಅಷ್ಟದಲ್ಲೇ ಮಧ್ಯ ತಕೊಂಡು ಅಷ್ಟದಲ್ಲೇ ಒಂದು ದಿದ್ದ ಕೊಟ್ಟು ಅಲ್ಲಿಗೆ ಸೋತದ್ದು. ಸೋತವರು ನೇರವಾಗಿ ಹೋಗಿ ಹೋದವರು ಎಲ್ಲಿ ಹೋದದ್ದು ಅಂತ ಗೊತ್ತಿಲ್ಲ. ಇರಲಿ, ಅವರೆಲ್ಲ ಹೋದ್ರ ಕೊನೆಗೆ ಯಮ ಬಂದ. ಯಮ ಬರುವಾಗ ನನಗೆ ನಿಮ್ಮ ಯಮನ ಚಿತ್ರಣ ಹೀಗೆ ಅಂತ ನೀವು ಕೂಡ ಬಂದಿದ್ರೆ ನೋಡಬಹುದಿತ್ತು. ಇನ್ನೊಮ್ಮೆ ಬರುವಾಗ ನೋಡ್ಲಿಕ್ಕೆ ಸಿಗ್ತದೆ, ಅದರಲ್ಲಿ ಇನ್ನೊಬ್ಬರಲ್ಲಿ ಹೇಳಲಿಕ್ಕೆ ಸಿಗುದಿಲ್ಲ. ಇದು ಹಾಗಲ್ಲ. ಹಾಗೆ ನನ್ನ ಬಳಿಗೆ ಅವರನ್ನ ಬರ್ಲಿಕ್ಕೆ ನನ್ನವರು ನಿಮ್ಮ ಗಂಡನ ಸಾಮರ್ಥ್ಯ ಅಷ್ಟುಂಟು. ಅಮ್ಮ ಯಮನನ್ನು ಎದುರಿಸಿದ್ರು, ಯುದ್ಧ ಮಾಡಿದ್ರು, ಅವಳನ್ನು ಓಡಿಸಿದ್ರು. ಹೋದ ಯಮ ಎಲ್ಲಿಗೆ ಹೋದ ಅಂತ ಇಲ್ಲ, ಪತ್ತೆ ಇಲ್ಲ. ಆದ್ರೆ ಯಮನೊಟ್ಟಿಗೆ ಕೋಣ ಇತ್ತಲ್ಲ, ಕೋಣ ಮಾತ್ರ ಕೆಳಗೆ ಕಂಬಳಕ್ಕೆ ಹೋದ. ಕಂಬಳ ಗೊತ್ತಾಗ್ಲಿಲ್ವಾ? ಅಳತ್ತಾಗಿದೆ ಒಂದ್ರಲ್ಲಿ. ಕಂಬಳ ಅಂದ್ರೆ ಅಮ್ಮ ನೋಡಿ 2 ಇದಿರ್ತದೆ. ಅದು 2 ಇದಿರ್ತದೆ, ಯಾವ್ದು ಅಂತ ಹೇಳಲಿಕ್ಕಿಲ್ಲ. ಅದರಲ್ಲಿ ಇದು 2 ಕೋಣಕ್ಕೆ 1 ಜನ ಇದು ಮಾಡಿ, 1 ಜನ ಇದು ಮಾಡಿ. ಅದು ಉಂಟಲ್ಲ ಕಂಬಳ 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 1 ಜನ ಇದು ಮಾಡುವಾಗ 1 ಜನ ಪೀ ಅಂತ ಊದು. ದೇವ ಒಂದು ಓದಿದ್ರು ಕಳ್ಳು ಮುಳ್ಳೆಲ್ಲ ಪಾಪ ಬರಿಗಾಲಲ್ಲಿ. ಆಗ ಮೊದಲು ಬಂದವರಿಗೆ ಹವಾಮಾನ, ಮೊದಲು ಬಂದವರಿಗೆ ಹವಾಮಾನ, ಮೊದಲು ಬಂದವರಿಗೆ ಹವಾಮಾನ. ಅದು ಕಂಬಳಮ್ಮ. ಅಮ್ಮ ಅಲ್ಲಿಗೆ ಹೋದದ್ದು ನಾವು ಮೇಲಿಂದಲೇ ನೋಡಿದೆ. ಆ ವಿಷಯ ಬಿಡೋಣ. ಆಮೇಲೆ ಮತ್ತೊಬ್ಬ ಬಂದ. ಯಾರು? ಸುರಪ್ಪ ಬಂದ. ನಿಮ್ಮ ಗಂಡನನ್ನು ಎದುರಿಸಿದ, ಯುದ್ಧ ಮಾಡು ಎನ್ನುವ ಹಾಗೆ ಕರೆದ. ಯುದ್ಧ ರಂಗಕ್ಕೆ ಇಬ್ಬರು ಧುಮುಕಿದ್ರು, ಕಾಡಿಯಾಗಿ ಯುದ್ಧವನ್ನು ಮಾಡಿದ್ರು. ನಿಮ್ಮ ಗಂಡ ದೇವೇಂದ್ರನನ್ನು ಒಂದೇ ಪೆಟ್ಟಿನಲ್ಲಿ ಸೋಲಿಸಿ ಕಳುಹಿಸಿದ್ರು. ನಿಮ್ಮ ಗಂಡ ಆಚೆ ನೋಡಿದ್ರು, ಎಲ್ಲಿಟ್ಟು ಸಿಂಹಾವಿಷ್ಕಾರ ಏರಿ ಕುಳಿತುಕೊಂಡು ಕುಳಿತವರೇ ಹೀಗೆ ಕುಳಿತುಕೊಂಡಿದ್ದಾರೆ. ಗಾಂಭೀರ್ಯ ಅಲ್ಲ, ಅದಲ್ಲ. ಅಲ್ಲಿ ಎಂತ ಬರ್ಬೇಕು, ಅವರಿಗೆ ಬರ್ತೀವಿ ಮಾಡ್ತಿದ್ದಾರೆ. ಅದು ಬನ್ನಿ ಅಲ್ಲ, ಪೀಠದಲ್ಲಿ ನಾವು ಹಾಗೆ 10 ಕಡೆ ಹೋಗಿ ಕುಳಿತುಕೊಳ್ಳುವಾಗ ಬರುದಿಲ್ಲ. ವಿಷಯ ಬರೋದಿಲ್ಲ, ತಡವರಿಸ್ತಾ ಉಂಟು ಅವರಿಗೆ. ನಾನು ಹೇಳಿದೆ ಬಾಬಾ ಅಲ್ಲ, ಮಲ್ಲಿನೇರಯ್ಯ. ಅದಕ್ಕೆ ಅವರನ್ನು ಹೊಸದ್ದು ಜಾಗ ಅಲ್ಲ. ಒಮ್ಮೆಲೆ ಅವರಿಗೆ ವಿಷಯ ಸಿಗಲಿಲ್ಲ. ಮಲ್ಲಿನೇನಯ್ಯ ಅವರ ಹಾಗೆ ಮಲ್ಲಿನೇನಯ್ಯ ಸ್ವರ್ಗಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಏನು ಹಾಗೆ. ಹೌದು, ಈಗ ದೇವೇಂದ್ರ ನಿಮ್ಮ ಗಂಡ ಅಲ್ಲ,
ದೇವೇಂದ್ರ ಪದವಿ ಅಲ್ಲ, ಪದವಿ ಓಡಿದ್ದು ಪುರಂದರ. ಅದು ವಿಷಯ ಬೇಡ. ಹೌದೌದು. ನಿಮ್ಮ ಗಂಡ ದೇವೇಂದ್ರ ಎನ್ನುವ ಹಾಗೆ ಜಯಘೋಷ ಮಾಡಿದ್ದು ಇರಲಿ, ಸಂತೋಷದ ವರ್ತಮಾನ ನಡೀಲಿ. ಇದು ನಾಟ್ಯ ವೈಭವಕ್ಕೆ ಜನ ಬಂದು ಗಾನ ವೈಭವಕ್ಕೆ ಬಂದು ಮೊದಲೇ ಕೂತಿದ್ದಾರೆ. ಶಂಭೂರು ನಾರದರು, ನಾರದರು, ಚಿತ್ರಸೇನರು ಬಡಿಯುವುದಕ್ಕೆ. ಹೌದೌದು. ಅಂದ್ರೆ 7 ತಂದಿದ್ದಾರೆ ಮೊದಲೇ, ಸಿಗುವುದಿಲ್ಲ, ಹುಡುಕ್ತಿದ್ದಾರೆ. ಮತ್ತದ್ದು ಅಂದ್ರೆ ಅವರದ್ದು ಗಾಯನ, ನಾಟ್ಯಕ್ಕೆ ಇವರು ರಂಭಾದಿ, ನಾಟ್ಯಕ್ಕೆ ರಂಭಾದಿ ತಾರುಣ್ಯರು ಅವರು ಕೂಡ ಇಲ್ಲ. ಅವರದ್ದು ನಾಟ್ಯ ಆಯ್ತು. ಎಲ್ಲರೂ ಸಂತೋಷ ಸಂಭ್ರಮದಿಂದ ಕುಣಿತಿರುವಂತ ವೇಳೆಯಲ್ಲಿ ಮೇಲಿಂದ ಪಟ್ಟರು ಕೆಳಗೆ ಬಂದು ಏಸ ಹಾಕಿ ಬಂದು ನಿಂತ. ಏಸ ಏಸ ಯಕ್ಷ ಯಕ್ಷರಾಜ ಪಿಂಗಳ ಅಕ್ಕಿ, ಯಕ್ಷ ಅಕ್ಕಿ ಬಂದು ನಿಂತದ್ದು. ಯಕ್ಷ ಅಕ್ಕಿ ಬಂದು ನಿಂತು ಹೀಗೆ ನಿಮ್ಮ ಗಂಡನನ್ನು ತಿರುಗಿ ನೋಡ್ತಾ ಇದ್ದಾರೆ. ನಿಮ್ಮ ಗಂಡನಿಗೆ ಬಿಸಿ ಆಯ್ತು. ಏನು ಬಂದದ್ದು ಕೇಳಿ. ಅವ ತೆಗೆದ ಬಾಯಿಗೆ ಹೇಳಿದ, ನಮ್ಮನ್ನು ನೋಡುವುದಕ್ಕೆ ನೀವು ಬರ್ತೀರಿ, ನಿಮ್ಮನ್ನು ನೋಡುವುದಕ್ಕೆ ನಾವು ಬರಬಾರ್ದ? ನಿಮ್ಮ ಗಂಡನಿಗೆ ಬಿಸಿ ಆಯ್ತು. ಆಗ ನಮ್ಮವರು ಹೇಳಿದ್ದು ಏನು? ಹತ್ತಿರ ಇರುವಾಗ ಬೇಕಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದ. ಹೋಗುವುದಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕು. ದಾರಿ ದಾರಿ ಅದಲ್ಲ, ದಾರಿ ಅಂದ್ರೆ ಅದಲ್ಲ, ಸ್ವರ್ಗದ ಪೀಠ ಬಿಟ್ಟು ಕೊಡ್ಬೇಕು. ನಿಮ್ಮ ಗಂಡನಿಗೆ ಬಿಸಿ ತಲೆಗೆ ಏರಿದೆ. ನೋಡಿ ನನ್ನವರಿಗೆ ನಿಮ್ಮ ಗಂಡನಿಗೆ ಹೊಡೆದ ಅವರನ್ನ ಸುಮ್ಮನೆ ಬಿಡ್ಲಿಕ್ಕಿಲ್ಲಪ್ಪ. ಬಿಡುವುದಿಲ್ಲ. ಬಿಟ್ರೆ ಏಸಿದೆಯಲ್ಲ, ಅವನನ್ನ ಬಿಟ್ಟರೆ ಹೇಸಿಗೆ. ಯಾಕೆ? ನನ್ನವರು ಶಕ್ತಿಗಾರರು. ಶಕ್ತಿಗಾರ ನಿನ್ನ ಅಪ್ಪ ಶಕ್ತಿಗಾರ. ಕುಳಿತಿದ್ರ ಎದ್ದು ನಿಂತಂತೆ ತಡ. ಇವ 4 ಹೆಜ್ಜೆ ಹಿಂದೆ ಹೋದಕ್ಕ ಅಲ್ಲಿದ್ದಾನೆ. ಮತ್ತೊಮ್ಮೆ ಪುನಃ